ಅಸೋಸಿಯೇಷನ್ ಮುಂಬೈ ಒಂಜಿ 100 ವರ್ಷದ ಒಂಜಿ ಹಿಸ್ಟ್ರಿ ಪುನಃ ಸಂಸ್ಥೆ ಅವತ್ತಂದೆ ನಮ್ಮ ಜಾತಿದ ಒಗ್ಗಟ್ಟು ಬೊಕ್ಕ ಐಟ್ ನಮ್ಮ ಜಾತಿದಗಳು ದುಂಬರಡು ಅವತ್ತಂದೆ ಎಜುಕೇಶನ್ ಮತ್ತು ಅತ್ತಂದೆ ಕೆಲವು ವಿಧದ ಒಂಜಿ ಸೇವೆಯನ್ನು ಮಲ್ತೊಂದು ಬೈದಿನ 1932 ಇಶವಿಡು ದಿವಂಗತ ಎಂ ಅಪ್ಪನ್ನ ಅರ್ನ ಮುತಾಲಿಕಡು ನಮ್ಮ ಬಿಲ್ಲವರ ಅಸೋಸಿಯೇಷನ್ ಸ್ಥಾಪನೆ ಆಯ್ತು ಆಯ್ತಾ ಒಟ್ಟಿಗೂ ಬಿಲ್ಲವರ ಅಸೋಸಿಯೇಷನ್ ಸ್ಥಾಪನೆ ಡೊಂಬೆಲಿ ಲೋಕಲ್ ಆಫೀಸ್ ಆಪಿನ ಕೊಟ್ಟುಡು ಆಯ್ತಾ ಅಧ್ಯಕ್ಷರು NL ಸುವರ್ಣರು ಇದ್ದೀರಿ ಆಯ್ತಾ ಆ ಟೈಮ್ಡು ನಮ್ಮ ಡೊಂಬೆಲಿ ಲೋಕಲ್ ಆಫೀಸ್ 15 ಆಗಸ್ಟ್ 1988 ಮೂಜನೆ ಸ್ಥಳೀಯ ಕಚೇರಿಯಾದ ಸ್ಥಾಪನೆ ಆಯ್ತು ಅದರಿಂದ ಅಧ್ಯಕ್ಷತೆಯನ್ನು ವಸಂತ್ ಬಿ ಸುವರ್ಣರು ವಹಿಸೊಂದಿರು ಅದರ ಒಟ್ಟಿಗೂ ದಿವಂಗತ ಬಿ ಯಶವಂತ್ ಸುವರ್ಣ ಬೊಕ್ಕ ದಿವಂಗತ ಸಂಜೀವ ಪಾಲನ್ನ ಈ ಸ್ಥಳೀಯ ಕಚೇರಿಗೆ ಮಲ್ಲ ಒಂಜಿ ಯೋಗದಾನ ಉಂಟು ಅರ್ನಟ್ಟು ಕೆ ಪಾಂಡುರಂಗ್ ಶ್ರೀ ಶಿವರಾಮ್ ಸಾಲಿಯನ್ ದಿವಂಗತ ಸುಂದರ್ ಕೋಟ್ಯನ್ ಮೊಗಲು ನೆತ್ತ ಪ್ರಮುಖರು ಈ ಸ್ಥಳೀಯ ಕಚೇರಿದ ಸೇವೆಯನ್ನು ಮಲ್ತೊಂದು ತಮ್ಮ ಸೇವಾ ಕಾರ್ಯದ ಒಂಜಿ ಈ ಸ್ಥಳೀಯ ಪೂರ್ಣ ಒಂಜಿ ಆಯ್ತಾ ಮುತುವರ್ಜಿ ವಹಿಸೊಂದೇಡ ಕೆ ಭೋಜರಾಜು ಬೇರೆನ ಮದಪುನ ಕಜ್ಜಿ ಅವತ್ತಂದೆ ನಮ್ಮ ಸ್ಥಳೀಯ ಕಚೇರಿಡೆ ವಾರ್ಷಿಕ ಕ್ರೀಡಾಕೂಟ ಒಳಾಂಗಣ ಕ್ರೀಡಾಕೂಟ ನಾರಾಯಣ ಗುರು ಜಯಂತಿ ಗುರು ಪೂರ್ಣಿಮೆ ಶಾರದಾ ಪೂಜೆ ಸಾಮೂಹಿಕ ಶನಿ ಗ್ರಂಥ ಪಾರಾಯಣ ಹಳದಿ ಕುಂಕುಮ ಹರಿಕಥೆ ಆಟಿಗಂಜಿ ದಿನ ಅತ್ತಂದೆ ಸತ್ಯನಾರಾಯಣ ಪೂಜೆ ಗಣರಾಜ್ಯೋತ್ಸವ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ರಕ್ತದಾನ ಶಿಬಿರ ವಿದ್ಯಾರ್ಥಿ ವೇತನ ಪುಸ್ತಕ ವಿತರಣೆ ದತ್ತು ಸ್ವೀಕಾರ ವಾರ್ಷಿಕ ವಿಹಾರಕೂಟ ಕ್ಷೇತ್ರ ದರ್ಶನ ಅವತ್ತಂದೆ ಸಮಾಜ ಬಾಂಧವರಿಗೆ ಆರ್ಥಿಕ ನೆರವನ್ನು ಕೊಟ್ಟು ನಮ್ಮ ಮುಂಜಾನೆ 25ನೇ ವಾರ್ಷಿಕೋತ್ಸವದ ಈ ಒಂದು ಆಚರಣೆಗೆ ಸೇರಿದಿಲ್ಲ ಒಮ್ಮೆ ಒಂಜಿ ಕಾರ್ಯಕ್ರಮ ನಮ್ಮ ಮಲ್ಪುಂಡ ಸುರುಕು ದೀಪ ಪ್ರಜ್ವಲನೆ ಮಲ್ತದೆ ನಮ್ಮ ಕಾರ್ಯಕ್ರಮಗೂ ಚಾಲನೆ ಕೊರ್ಪ ಇನಿ ಕುಡಂಜಿ ನಮ್ಮ ಅತಿಥಿ ಗಣ್ಯರು ಸತೀಶ್ ಕೋಟೆಂಡ್ರು ಮಮತಾ ಡೆಂಟಲ್ ಲ್ಯಾಬ್ ಮೇರ್ ಬೈದುಲ್ಲರು ಮೇರ್ಲ ವೇದಿಕೆಗೆ ಬರೋರು ಬಂದ ವಿನಂತಿ ಮಾತಂದಿಲ್ಲ ಮಾತಾ ಅತಿಥಿ ಗಣ್ಯರು ಎದುರು ಬರ್ತದ ನಮ್ಮ ದೀಪ ಪ್ರಜ್ವಲನೆ ಮಲ್ಕೊಡು ನಮ್ಮೊಟ್ಟಿಗೂ ಶ್ರೀಯುತ ಜಗದೀಶ್ ನಿಟ್ಟೆ ಪ್ರಾರ್ಥನೆ ಮಂತು ಕೊರಲಿರು ಯಾರು ಎದುರು ಬರೋರು ಬಂದ ವಿನಂತಿ ಮಾತಂದಿಲ್ಲ ವಕ್ರತುಂಡ ಮಹಾಕಾಯ सूर्यकोटि समप्रभा निर्विघ्नं कुरु मे देवा सर्वकार्येषु सर्वदा शिवगिरिशिखराग्रे दिव्य पद्मासनस्थं वरदमयहस्तं पापविद्वांसपादं सुजननिकरनेत्रं चारुकारुण्यनेत्रं कलिकलुषविनाशनं नमामि नारायणाख्यं नमामि नारायणाख्यं सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बिके देवी नारायणी नमोस्तुते नारायणी नमोस्तुते
ಬಂದು ಓ ಬಿತ್ತಲೋಕದ ಅರಸು ಕಣ್ಣಿಗೆ ತೋಜುನ ರೂಪ ಕೈಗೆ ಸಿಕ್ಕುನ ಗಂಡು ಈಯತ್ತೆ ಕೊಪ್ಪರಿಗೆ ಪರಗೆ ಕೊರ್ರಿಗಿಚ್ಚಿ ಕಾಲಿ ಕೈ ರಟ್ಟೆನು ಜೋಡ್ಯಾದ ನಟ್ಟು ನಾಯೇ ಹಾಡಂಬರದ ಭಗುತಿ ಎಗಲತ್ತು ಆಡಂಬರದ ಭಗುತಿ ಎಗಲತ್ತು சந்தாவனுக்கு சொல்மே கச்சுடின் குர்லா கச்சுடின் குர்லா கில்மே கச்சுடின் குர்லா கில்மே ಪ್ರತಿ ಒಂಜಿ ಕಾರ್ಯಕ್ರಮಡ್ಲ ಅವತ್ತ ಒಂದು ಯಾರು ಕಲಿನ ಒಂಜಿ 33 ವರ್ಷದಿಂದ ಕಾರ್ಯಕಾರಿ ಸಮಿತಿಡ್ ಇತ್ತಿನಾರು ಅವತ್ತ ಅಂದೆ ಕಾರ್ಯಾಧ್ಯಕ್ಷರು ಉಪ ಕಾರ್ಯಾಧ್ಯಕ್ಷರು ಅಂಚನೆ ಗೌರವ ಕಾರ್ಯಾಧ್ಯಕ್ಷರು ಪಂಪಿನ ವಿವಿಧ ಹುದ್ದೆಗೆ ತಂದು ಅವೇನ ಒಂಜಿ ಸಂಪೂರ್ಣ ಕರೆಕ್ಟ್ ಆದ ಒಂಜಿ ಕೆಲಸ ಮಲ್ಪನ ವ್ಯಕ್ತಿ ಶ್ರೀಯುತ ದೇವರಾಜ್ ಪೂಜಾರಿ
ಒಬ್ಬೇ ಒಂಜಿ ನಮ್ಮ ತಂಗೋಡು ಕೆಲಸ ಹಾಕೊಂಡು ಆಯ್ತಾ ಪ್ರತಿ ಒಂಜಿ ಮಾತಾಡಲ್ಲ ಪಾತಿರ್ದು ಪ್ರತಿ ಒಂಜಿ ಪೊರ್ತು ಆಯ್ತಾ ವಿಷಯ ನಾಡು ಗೆತ್ತೊಂದು ಎಂಕಲೊಟ್ಟಿಗೆ ಇದ್ದದು ಅವೇನು ಅವು ಅವು ಇಂಚ ಉಡು ಪಂಪಿನ ಒಂಜಿ ಎಂಕಲಿಗೆ ಬೇರಿಟ್ಟು ಅವೇನು ಸರಿ ಮಲ್ತದು ಕೊರ್ಪಿನ ವ್ಯಕ್ತಿ ಶ್ರೀಯುತ ದೇವರಾಜ್ ಪೂಜಾರ್ವೇನ ಅರೆಕಲ ಯಾನು ಎಂಕಲ್ಲ ಕಾರ್ಯಾಧ್ಯಕ್ಷರು ಬೊಕ್ಕ ಶ್ರೀಯುತ ರವಿ ಸರಿಯಲ್ಲಿ ಬರ್ತದೆ ಅವರಿಗೆ ಗೌರವ ಮಲ್ಪಡು ಬಂದು ಯಾನು ವಿನಂತಿ ಮಲ್ತೊಂದುಲ್ಲೆ. ಧನ್ಯವಾದ. ಅಂಜನೇಕಲ ಗೌರವ ಕೋಶಾಧಿಕಾರಿ ಶ್ರೀಯುತ ಆನಂದ್ ಪೂಜಾರ್ಲು ಮೆರೆಗಿಲ ಕಾರ್ಯಾಧ್ಯಕ್ಷರ ಚಂದ್ರಾಜ್ ಪಾಲನ್ ಪುಷ್ಪ ಗೌರವವನ್ನು ಮಲ್ಪಡು ಬಂದಕ್ಕೆ ಏನಂದಿಲ್ಲ. ಧನ್ಯವಾದ. ಮತ್ತೆ ಇಂಕೆಲ್ಲ ಅತಿ ಗಣ್ಯರು ಮಸ್ತುಲ್ಲೇರು ಐಟು ಪಾತಿಯರ್ ನಗಲು ಮಸ್ತ್ ಕಮ್ಮಿ ಎಂಕಲ್ಲ ಬಿಲ್ಲವರ ಅಸೋಸಿಯೇಷನ್ ಮುಂಬೈದ ಜೊತೆ ಕಾರ್ಯದರ್ಶಿ ಶ್ರೀಯುತ ರವಿ ಸಂಜೀನುಲ್ಲೇರು ಮಗೆಲ್ಲ ಅತಿಥಿ ಗಣ್ಯರ ಪರವಾದ ಎರಡು ಪಾತ್ಯರನ್ನು ಆರು ಪಾತ್ರೆರಡು ಬಂದ ಅರಿನ ವೇದಿಕೆಗೆ ಆಮಂತ್ರಿತ ಮಾಡ್ಕೊಂಡಿಲ್ಲ. ಜನಕಲು ಮೂರು ಅಂಚ ಏರ್ಮಲ ಪುದರ ಬಂದ ಮಿತ್ತುಬೋತ ಮಿತ್ತನ ಮಾತಾಡಿದರೆ ತೀರ್ಥವರು ಮಿಡಿತಿನ ಎನ್ನ ಮೋಕೆದ ತೊಗ್ಬಿಲಿದ ಬಂಧು ಬಾಂಧವರೇ ಅಂಚಿನೇ ಮುಂಬೈದ ಬೈದಿನ ಈಗನ ಬಂಧು ಬಾಂಧವರೇ ನಿಗ್ಲಿಗೆ ಮಾತೆರೆಗಲ ಎನ್ನ ನನ್ಮೆದ ಒಲ್ಮೆದ ಸೋಲ್ಮೆದನು ಸಲ್ಲವನ್ನು ದೊಂಬಿನಿ ಸ್ಥಳೀಯ ಸಮಿತಿ 15 ಆಗಸ್ಟ್ 1982 ಶುರುವಾಡಲ ಐದು ತುಂಬು ಶುರುವಾದ ಕಾರಣ ಒಂಜುಂಟು ಮುಂಬೈಡ್ ಬಿಲ್ಲೋರ್ ಅಸೋಸಿಯೇಷನ್ ಐದು ಒಕ್ಕ ರಡ್ಡು ಸ್ಥಳೀಯ ಸಮಿತಿ ಇರ್ತದೆ ಒಂಜಿ ಚೆಂಬೂಡು ಐದು ಒಕ್ಕ ಬಾಂಡುಪು ಚೆಂಬೂಡು ಆತು ಒಂದೇ ಪ್ರಾಬ್ಲಮ್ ಇರ್ತದೆ ಇಂಟರ್ನಲ್ ಪ್ರಾಬ್ಲಮ್ ಇರ್ತದೆ ಅವು ಅಡೆಗೆ ಉಂದುದಿತ್ತು ಬಾಂಡುಪ್ಪದ ಎಡ್ಡೆ ರೀತಿಯಲ್ಲಿ ನಡೆದುಂಟು ಐದು ಬೊಕ್ಕ ಮೂಜಿನೇ ಆದ ಅವಳು ಅಕ್ಷಯ ಮಾಸಪತ್ರಿಕೆಯನ್ನು ಶುರು ಮಲ್ಪುಣ ಒಂಜಿ ಪ್ಲಾನಿಂಗ್ NL ಸುವರ್ಣನ ನೇತೃತ್ವಗಳು ಆ ಕಮಿಟಿಗೆ ಬರ್ತದೆ ಆ ಟೈಮ್ಗಳು ಅಕ್ಷಯದ ಮಾಸಪತ್ರಿಕೆದ ಮೆಂಬರ್ಶಿಪ್ ಮಲ್ಪರೆಗೆ ಹತ್ರ ಕೆ ಭೋಜರಾದ ದೊಂಬಿಲಿಗೆ ಬರ್ತೀರು ಸುರೂಟಾದ ಸಿಕ್ಕಿನಾರು ಶ್ರೀ ಸಂಜೀವ ಪಾಲನ ಒಕ್ಕೊಂಜಿ ಕೆ ಪಾಂಡುರಂಗ ಅನ್ನ ದೂರದ ರಿಲೇಟಿವ್ ಅಂಚ 6 ಕೆ ಪಾಂಡುರಂಗ ಪತ್ತೊಂದು ಸಂಜೀವ ಪಾಲನ ರೆಡಿ ಬರ್ತೀರು ಸಂಜೀವ ಪಾಲನ ಬಂದಿರು ನಮ್ಮ ಮಲ್ಪುಗ ಆಂಡ ಹೆಂಗೆ ಎಜುಕೇಶನ್ ಇತ್ತು ಯಾನು ಮಾತೆಲ್ಲ ಒಟ್ಟು ಮಲ್ಪಾರೆ ನಂಗೆ ಎಜುಕೇಟೆಡ್ ಒಂದು ಜನ ಬೋರ್ಡು ಪಡೆದು ನಾಡಿಯರು ದೊಂಬಿಲಿರು ಸ್ಟಾರ್ ಕಂಪ್ಲೀಟ್ ಬಾರಿ ಮಲ್ಲ ಗುತ್ತಿಡುತ್ತಿನ ವಸಂತ ಸುವರ್ಣರು VB ಸುವರ್ಣ ಪಡೆದ ಏಪ್ರಿಲ್ 806 போயிரு 6 போது ಅక్కడ 3 ಜನ ಒಟ್ಟಾದು ಐದು ರೊಕ್ಕ BS1 ಸುವರ್ಣರು ಕಾಂಟ್ಯಾಕ್ಟ್ ಮಾಡ್ತಾರೆ BS1 ಸುವರ್ಣರು ನಿಕಲ್ನ ಸಂಘ ಪೊಚ್ಚಿ ಯಾಂ ಬರ್ಪುಜಿ ಪಡೆದು ಪೋದಿತ್ತರು ಪಾಲನೆ ಇಲ್ಲಡು ಮೀಟಿಂಗ್ ಆನಾಗ BS1 ಸುವರ್ಣರು ಎದುಂತ ರಸ್ತೆ ಬೋಲ್ತಿರು ಪಾಲನ್ ತೂದು ಬಂಡರು ನಮ್ಮ ಇತರ ಚೇರ್ಮನ್ ಚಂದ್ರಾಜ್ ಪಾಲನ್ ಎಲ್ಲಿ ಆದಾಗ ಆಡಿನ ಪಿರಾರ್ದು ಕಡೆ ಬಿಡಿದ್ರು ವೆತ್ತಪ್ಪಲ ಇಂಚಲ ಅಂಚಲೆಕ್ಕ ಬತ್ತಿನಾರು ಎಂಗಲ್ನ ಲಾಂಗೆಸ್ಟ್ ಅರೌಂಡ್
ಇರುವ ವರ್ಷ ಸೆಕ್ರೆಟರಿ ಜನರಲ್ ಸೆಕ್ರೆಟರಿ ಆದ ಕೆಲಸ ಮಾಡಿದ್ರು ಬಿ ಯಶವಂತ ಸುವರ್ಣ. ಇರುವಲ್ಲೇ ಹೆಚ್ಚ ನನಗೆ ಜನರಲ್ ಸೆಕ್ರೆಟರಿ ಆದ ಕೆಲಸ ಮಾಡಿದ್ರು. ವಸಂತ ಸುವರ್ಣರು ಅರೌಂಡ್ 15 ವರ್ಷ ಕಾರ್ಯಾಧ್ಯಕ್ಷರಾದ ಕೆಲಸ ಮಾಡಿದ್ರು. ಉನೇನು ಪಂಡ್ರ ಇಂಗನೇನೆ ಒಕ್ಕಳು ದಯಪಂಡ ಮಾತಾಲ್ ಸ್ಥಳೀಯ ಸಮಿತಿಗಳು ಕಾರ್ಯಾಧ್ಯಕ್ಷರು ಅತರ ಪದವಿಗೆ ಹತ್ರ ಪದಾಧಿಕಾರಿಗಳ ಪದವಿಗೆ ಹತ್ರ ಲಡಾಯಿ ಮಲ್ಪರು ದೊಮ್ಮಿಲಿ ಸ್ಥಳೀಯ ಸಮಿತಿ ಆ ಲಡಾಯಿ ಎತ್ತದಿ ಏರ್ಪೋಗ್ಲ ಏನು ಕೆಲಸ ಮಲ್ಪರ ಅಕ್ಲೇನೆ ಎಂಗಳು ದುಂಬದಿದು ಕೆಲಸ ಮಂದಿನಕ್ಕಳು ದಯಪಂಡ ಇತ್ತ 35 ವರ್ಷ ಅದು 36ನೇ ವರ್ಷ ಆನಾಗ ಎಂಗಳನ್ನ ಸ್ಥಳೀಯ ಸಮಿತಿ ಓನ್ಲಿ 4 ಜನ ಮಾತ್ರ ಕಾರ್ಯಾಧ್ಯಕ್ಷರಾಗ್ತೀರಿ ಅಂತ ನಿಗಲಿ ಎನ್ನಲಿ 4 ಜನ ಮಾತ್ರ 36 ವರ್ಷಗಳು ಪಂಡ ಅಕಲ್ನ ಕಂಟಿನ್ಯೂಟಿ ಏತು ಲೋ ಪಂಡದು ನಿಗಲಿ ಎನ್ನಲಿ 15 ಪ್ರಥಮವಾದ ಎಂಗ್ಳೋಜಿ 30 ಜನ ಕಮಿಟಿ ಬಂದಿತ್ತ 30 ಜನ ಅಂಡ ಬಿಲ್ಲವರೇಜ್ ನಿಯಮ ಪ್ರಕಾರ 15 ಜನನೇ ಕಮಿಟಿ ಅವಡು ಪಡೆದು ಆ ಕಮಿಟಿ ಎಂಗಳು ಸುರುಟು ವಸಂತ ಸುವರ್ಣರು ಅಧ್ಯಕ್ಷರಾದ ಸಂಜೀವ್ ಬಾಲರಂಗ ಉಪಾಧ್ಯಕ್ಷರಾದ ಬಿ ಯಶವಂತ ಸುವರ್ಣರು ಪಿ ವೈ ಸುವರ್ಣ ಸಾಬು ಮಾಡಿದೆ ಪ್ರತಿನಿಧಿ 6 ಹೊನರರಿ ಸೆಕ್ರೆಟರಿ ಆದ ಪ್ರಕಾಶ್ ಸ್ವಾಮಿನ ಪಡೆದು 3 ತುಂಬಿಟ್ಟಿದ್ದಾರೆ. ಅಡ್ ಒಕ್ಕ ಕಲ್ಯಾಣ ಶಿಫ್ಟ್ 6 ಅಸಿಸ್ಟೆಂಟ್ ಸೆಕ್ರೆಟರಿ ಆದ ಶಿವರಾಮ್ ಕೆ ಸಾಲಿಯಾನ ಮಸ್ತ್ ಜನಕ್ಕೆ ಗೊತ್ತಪ್ಪು ದೊಂಬಿಲಿ ಎತ್ತಂದ ಬೋರಿವಲಿ ಸ್ಥಳೀಯ ಸಮಿತಿ ಶುರುವಾದ ಪ್ರಾರಂಭ ಪರಲ ಕಾರ್ಯಕರ್ತ ಶಿವರಾಮ್ ಸಾಲಿಯಾನ ನಮ್ಮ ಇತ್ತ ಪ್ರಶಾಂತ್ ಸುವರ್ಣರು ನಮ್ಮ ಮಾಮ 6 ಹಾನರರಿ ಟ್ರೆಜರರ್ ಆದಿತ್ಯರು ಇತ್ತ ಸ್ಟೇಜ್ ರೀತಿನ ಪಂಡ್ಯರು ರಾಜಶ್ರೀ ಪೂಜಾರಿ ಪಂಡದು ರಾಜಶ್ರೀ ಗಂಗಾಧರ್ ಪೂಜಾರಿ ಆರ್ನ ಹಸ್ಬೆಂಡ್ ಗಂಗಾಧರ್ ಪೂಜಾರಿ ಅಸಿಸ್ಟೆಂಟ್ ಟ್ರೆಜರರ್ ಆದ ಅದಾಗ ಫೌಂಡರ್ ಮೆಂಬರ್ ಆದ ಕೆಲಸ ಬಂದಿದ್ದಾರೆ. ಅಂಚನೆ ಇಂಗ್ಳೋಜಿ ಲೈಬ್ರರಿ ಅದು ದಿವಂಗತ ವಿಶ್ವನಾಥ್ ಜಿ ಪೂಜಾರಿ ವಿ.ಜಿ. ಪೂಜಾರಿ ಪಡೆದು ಮಸ್ತ್ ಪುದರ್ ಪೋತ್ನಾರು ನಮ್ಮ ಭಜನೆಗೆ ಪೂಜೆ ಬಲ್ಪನೆಕ್ ಡೆಕೋರೇಷನ್ ಬಾರನು 6 ವಯಸ್ಸು ಅಂತೀರಿ ಊರಿಗೆ ಹೋಗೋದು ಸೆಟ್ಲಾನ ಮುಟ್ಟ ಮೂಲ ಸುರುವಾಯಿ ನಡೆದಿಂಚಿ ಇದ ಮುಟ್ಟ ಅದ ಮುಟ್ಟ 6 ಊರಿಗೆ ಏಪ ಹೋಗ್ತೀರ ಅದ ಮುಟ್ಟ ಮಂಟಪದ ಶೃಂಗಾರನ 6 ಗುರುವಾರ ಆಗ್ತಾನೆ ಮಾತಾ ಪೂಜೆಗಳ 6 ಮತ್ತೊಂದು ಅಂತಂದ್ರೆ ಎಂಟು ಖುಷಿ ಆಗ್ತದೆ. ಅಂಚನೆ ಮೆಂಬರ್ಸ್ ನಗಲಾದ ಕೆ ಪಾಂಡುರಂಗ ಸುಂದರ್ ಕೋಟ್ಯಾನ್ ದಿವಂಗತ ಸುಂದರ್ ಕೋಟ್ಯಾನ್ ಮಸ್ತ್ ಕೆಲಸ ಬಂದಿನಾರು ಈ ಕಾರ್ಯಕ್ರಮ ನಮ್ಮ ಸ್ಥಳೀಯ ಸಮಿತಿಗೆ ಅಂಜನೆ ಕೆ ಪಾಂಡುರಂಗ್ ಆರ್ನ ಕೆಲಸ ಗೋಪಿನ ಪುಡ್ತು ನಮ್ಮ ಅಸೋಸಿಯೇಷನ್ ಸಾಫ್ ಸಭೆ ಮಲ್ಪರ ಮಧ್ಯಾಹ್ನ ಮಟ್ಟ ಕೆಲಸ ಪುಡ್ತು ಮಲ್ಪ ಜನ ಇತ್ತ ಊರು ಸೆಟ್ಲ್ ಆತೀರಿ ನಮ್ಮ ಮ್ಯಾಂಗ್ಳೂರು ಸೆಟ್ಲ್ ಆತೀರಿ ಎಟ್ಟೆ ಒಂಜಿ ಮಗಲು ಎಟ್ಟೆ ಲೆಕ್ಚರರ್ ಪೋಸ್ಟ್ ಹಿಡಿತದ ಎಟ್ಟೆ ಒಂದೆಟ್ಟು ಉಳ್ಳೇರು ಕೆ ಪಾಂಡುರಂಗ್ ಐದು ಮಕ್ಕ ಒಂಜಿ ವಿಠಲ್ ಪೂಜಾರಿ ಪಡೆದಿತ್ತರು ಎಟ್ಟೆ ಮೆಂಬರ್ ಐದು ಮಕ್ಕ ಮಾತಾಡಿದ ಎಲ್ಲೇ ಯಾನೂರು ಇತ್ತ ರವಿ ಸನಿಲು ಆ ಟೈಮ್ ಹೊಡೆದಿತ್ತು ಇದು ಮುಟ್ಟ ಉಲ್ಲ ನನ್ನ ಏಳು ಮುಟ್ಟ ಗುರು ದೇವರು ಕಾಪು ಅದು ಮುಟ್ಟ ಬಿಲ್ಲವರೇಜ್ ಕೆಲಸ ಮಾಡ್ತಾರೆ ತಯಾರುಳ್ಳ ಬಂದು ಐದು ಮಕ್ಕ ದಿವಂಗತ ಎಸ್.ಟಿ. ಸುವರ್ಣರು ನಂಗೆ ಮಾತೆಲ್ಲ ಗೊತ್ತಿತ್ತು ಭಾರತ್ ಬ್ಯಾಂಕ್ ಮ್ಯಾನೇಜರ್ ಅದು ರಿಟೈರ್ಡ್ ಆತಿನ ಸತೀಶ್ ಬಂಗೇರ್ ಇತ್ತ ಅಕ್ಷಯ ಮಾಸಿಪತ್ರೆ ಕೆಲಸ ಮಂತಂದುಳ್ಳರು ದಿವಂಗತ ಕೆ.ಎಸ್. ಕೋಟ್ಯಾನ್ ಏರ್ ಇಂಡಿಯಾ ಕೆಲಸ ಮಂತಂತಿನ ಕೆ.ಎಸ್. ಕೋಟ್ಯಾನ್ ಐದು ಮಕ್ಕ ಇತ್ತೆಲ್ಲ ಉಪ್ಪುನ ನಮ್ಮ ದೇವದಾಸ್ ಗುಜರನ್ ಇತ್ತೆಲ್ಲ ಕಮಿಟಿ ಉಳ್ಳರು ದೇವದಾಸ್ ಗುಜರನ್ ಉಳ್ಳರು 5 ಜನ ಕಮಿಟಿ ಮೆಂಬರ್ ಆದ ಕೆಲಸ ಮಂದ ಆಯ್ತ ಒಟ್ಟಿಗೂ 15 ಜನ ಸ್ಪೆಷಲ್ ಕಮಿಟಿ ಪಡೆದು ಸೂಪರ್ ಸಮಿತಿ ಪಡೆದು ಮಂದ ಆಯ್ತು ನಮ್ಮ ಎದುರು ಆರ್.ಕೆ. ಸುವರ್ಣರು ಉಳ್ಳರು ಅಂಚನೆ ಕೆಲವು ಜನ ಉಳ್ಳರು ಡಿ.ಸಿ. ಶಾಲೆ ಇರ್ತಾರೆ ಜೆ.ಎ. ಬಂಗೇರ್ ಇರ್ತಾರೆ ಅಂಚ ಮಸ್ತ್ ಜನ ಇರ್ತಾರೆ ಕೆ.ಕೆ. ಅಂಚನ್ ಇರ್ತಾರೆ ಕೆ.ಕೆ. ಅಂಚನ್ ಪೆನ್ಷನ್ ಕರ್ದಾರು ಆ ರೀತಿಯರು ಅಂಚನೆ ಮಸ್ತ್ ಜನಗಳು
ನಂಗೆ ಸಹಾಯ ಮಂದಿರಗಳು ಇಂಚ ಈ ಶುರುವಾಯಿನ ದೊಂಬಿಲಿ ಸ್ಥಳೀಯ ಸಮಿತಿ ಒಂದು ಟೈಮ್ಡು ನಮ್ಮ ಜಯಸುವರ್ಣರು ದಿವಂಗತ ಜಯಸುವರ್ಣರ ಬಗ್ಗೆ ದೊಂಬಿಲಿ ದಂಚಿನ ಒಂದು ಎಟ್ಟೆ ಕಾರ್ಯಕ್ರಮ ಮಲ್ಪನ ಕಾರ್ಯಕ್ರಮನು ಯಾನು ಒಲ್ಲ ತೂತಿಜಿ ಮೂಲೆ ದೊಂಬಿಲಿದೆ ತೂತಿನಿ ಬಂದು ಎಂಗ್ಲಿಗೆ ಸಭಾಸಿ ಗೊತ್ತಿನ ಶ್ರೀ ಜಯಸುವರ್ಣರು ಅಂಚ ದೊಂಬಿಲಿ ಒಂದು ಮಾದರಿ ಸಂಸ್ಥೆ ಆದ ಕೆಲಸ ಬಂದರು ನೆಟ್ಟ ಬಿರೋಡ್ದು ಮಸ್ತಿನ ಕೆಲಸ ಬಂದಿರು ಪ್ರೊಫೆಸರ್ ಕೆ ಶೇಖರ್ ಪೂಜಾರಿ ಈ ಕಾರ್ಯಕ್ರಮವು ಎಟ್ಟೆ ಒಂದು ರೂಪುರೇಷೆಗಳು ಕಾರ್ಯಕ್ರಮ ಎಂಚ ಮಂತ್ರುಡು ಒಂದು ಕಲ್ಪಾದಿನಾರು ಬಂದ ನಂಗೆ ಯಶವಂತ್ ಸುವರ್ಣರ ಬೊಕ್ಕ ಶ್ರೀ ಶೇಖರ್ ಪೂಜಾರಿ ಪ್ರೊಫೆಸರ್ ಶೇಖರ್ ಪೂಜಾರಿ ಬಂದ್ರೆ ನಾನು ಮೊದಲ ರೀತಿ ಇಂಚ ಮಂದಿನ ಕೆಲಸನು ದೊಂಬಿಲಿ ಲೋಕಲ್ ಆಫೀಸ್ ಪೋಂದುಂಡು ಯಾನು ಒಂಜಿ ರೆಡ್ಡೆ ಮೀನ್ಸ್ ಹೆಚ್ಚಳ ತೊಂದಿಲ್ಲ ದಯಪಂಡ ಏರ್ಲ ಪಾತ್ರ ಬಿದ್ದಿರು ಎಂಗಲ್ನ ಚಿನ್ಮಯ ಶಾಲೆಯನ್ನು ಚೂರು ರೆಡಿ ಆಗ್ತಿದ್ದೆಗೆ ಐಕಾತ್ರ ಯಾರು ಚೂರು ಹೆಚ್ಚು ಮಾಡ್ತಿರ್ತಿಲ್ಲ ಹಚ್ಚಿದೆ ಓಕೆ ಇಂಜಿನ ಯಾರು ಕಟ್ಟು ಸಾಟು ಮಾಡ್ಕೊಂಡುತ್ತೆ ಅಂಚ ದೊಂಬಿಲಿ ಸ್ಥಳೀಯ ಸಮಿತಿರು ಪ್ರಥಮವಾದ ಆನ್ಯುವಲ್ ಸ್ಪೋರ್ಟ್ಸ್ ಬಂದು ನಾಡ ದೊಂಬಿಲಿ ಸ್ಥಳೀಯ ಸಮಿತಿ ದೊಂಬಿಲಿ ಸ್ಥಳೀಯ ಸಮಿತಿಯ ಕಾರ್ಯಕ್ರಮ ತೂದು ಬಿಲ್ಲವರೇಜ್ ಮುಂಬೈ ಕೋಟಿ ಚೆನ್ನೈ ಮಂದನ್ನು ಬಂದ್ರೆ ಈ ಸಮಯ ಗೋಚಾವಿಲ್ಲ ದಯಪಂಡ ಕೋಟಿ ಚೆನ್ನೈ ಆದ ಮುಟ್ಟಿ ಏ ಬಿಲ್ಲವರೇಜ್ ದೊಂಬಿಲಿ ಲೋಕಲ್ ಮಲ್ಪನೆ ಏ ಆನ್ಯುವಲ್ ಸ್ಪೋರ್ಟ್ಸ್ ತೂದು ದೊಂಬಿಲಿ ಬಿಲ್ಲವರೇಜ್ ಅಂಡ್ ಸ್ಟಾರ್ಟ್ ಮಾಡ್ತಾನೆ ಕುಡೋಂಜಿ ದೊಂಬಿಲಿ ಸ್ಥಳೀಯ ಸಮಿತಿ ಸೋಮಲ್ಲಿ ನಿಂಪಣ್ಣ ಗುರು ಪೂರ್ಣಿಮಾ ಪೂಜೆ ಅಲ್ಪ ಮಾತಾ ಬಿಲವರೇಜ್ ಸೆಲ್ಲ ಖಾಲಿ ಒಂದು ಆರತಿ ದತ್ತದ ಪೂಜಾ ಹೊತ್ತಲು ಅಂಡ್ ವಿಜೃಂಭಣೆಯ ಸೋಮಲ್ಲಿ ನಿಂಪಣ್ಣ ಬಿಲವರೇಜ್ ದೊಂಬಿಲಿ ಸ್ಥಳೀಯ ಸಮಿತಿ ಬಂದ್ರೆ ಹೆಮ್ಮೆ ಆಗ್ತದೆ ಈ ದೊಂಬಿಲಿ ಸ್ಥಳೀಯ ಸಮಿತಿ ಕೆ ಭೋಜರಾಜರನ್ನ ಒಂದು ಗುರು ಪೂರ್ಣಿಮಾ ಪೂಜೆದ ಪೂರ ಖರ್ಚಿನ ಒಂದು ಕಡಿಮೆ ಬಿಲ್ಲವ ಬಳಗ ಆನ ಮುಟ್ಟ ಪೂರ ಖರ್ಚಿನ ಏತ ಖರ್ಚಾಪಣ 1 ಲಕ್ಷ ಆಪಣ 2 ಲಕ್ಷ ಆಪಣ ಪೂರ ಖರ್ಚಿನ ಶ್ರೀ ಕೆ ಭೋಜರಾಜ್ ತೂ ಅಂತೇಳಿ ಬಂದ್ರೆ ಹೆಂಗಿತ್ತ ಹೆಮ್ಮೆ ಹಾಕೊಂಡು ಕೆ ಭೋಜರಾಜ್ನ ಕೆಲಸ ದೊಂಬಿಲಿ ಲೋಕಲ್ ಆಫೀಸ್ ಮಸ್ತ್ ಉಂಡು ಅಂಚಾದು ನಮ್ಮ ಭೋಜರಾಜರನ್ನು ಈ ಟೈಮ್ ನೆನಪಡೆ ಹಾಕೊಂಡು ಐದು ಪಕ್ಕ ಮಸ್ತ್ ಜನ ಬೈದರು ನಮ್ಮ ಟಿಕೆ ಕೋಟೆ ಅನ್ನೋರು ಅನ್ನದಾತೆ ಅಂಚನೆ ಮಸ್ತ್ ಜನ ಉಳ್ಳೇರು ಕೆಲವು ಜನ ನಂಗೆ ಸಹಾಯ ಮಂದಿನಗಳು ಉಳ್ಳೇರು ಮೂಳಿತ್ತಿನಗಳು ಮಾತಿರಲ್ಲ ನಂಗೆ ಅನ್ನದಾತೇರಿ ದಯಪಂಡ ಶ್ರೀ ಸತೀಶ್ ಕೋಟೆನವರು ರವಿ ಪೂಜಾರಿ ಏನು 95 ಯಾರು ಬಿ ವೈ ಸುವರ್ಣರು ಆರನೇ ಗುರುಂದೇನವರು ರವಿ ಸುವರ್ಣರು ರಾಮಚಂದ್ರ ಬಂಗೇರು ಸತೀಶ್ ಕೋಟೆಯನ್ ಮಕ್ಕಳು ಪೂರ ಈಗ್ಲಿಗೆ ಕೆಲಸ ಬಂದಿರಕ್ಕಲು ಅನ್ನದಾನ ಕೊಡದು ಸಹಾಯ ಮಂದಿರರು ಇತ್ತೆಲ್ಲ ಕೊರೊಂದುಲೇರು ಒಂದು 25 ವರ್ಷದ ಇಂಚಿ ಕಂಟಿನ್ಯೂಸ್ ಆದ ಎಂಗ್ಲಿಗೆ ಡೊನೇಷನ್ ಕೊಡ್ತೀನಿ ತಿಳ್ಕೊಂಡ ಮಗುಲು ಒಪ್ಪಂಡ್ರೆ ಮಕ್ಕಳಿಗೆ ನನ್ನ ಒಂಜಿ ಎಲ್ಲಿಯ ವಿಷಯ ಪ್ರಭಾ ಬಂಗೇರಿನ ವಿಷಯನು ಹೆಂಗು ಪಣದಿಲ್ಲ ಪ್ರಭಾ ಬಂಗೇರು ಪ್ರಥಮವಾದ ಕಮಿಟಿ ಇತ್ತಿದ್ದರಿಂದ ಆರ್ನ ಹಸ್ಬೆಂಡ್ ಕುಮಾರ್ ಬಂಗೇರು ಸಬ್ ಕಮಿಟಿ ಇತ್ತೇರು ಪಂಡ್ರೆ ಹೆಂಗ್ ಹೆಮ್ಮೆ ಹಾಪಡು ಸಬ್ ಕಮಿಟಿ ಕೆಲಸ ಮಾಡ್ತಂತೀರಾರು ಆಯ್ಡು ಪಕ್ಕ ಶ್ರೀ ಪ್ರಭಾ ಬಂಗೇರು ಬತ್ತಿರು ಏನು ವಾಲಂಟಿಯರ್ಸ್ ವಿನಂತಿ ಮಲ್ಪೆ ಸ್ವಲ್ಪ ಕಲ್ಯಾಣ ಲೋಕಲ್ ಆಫೀಸ್ದಾಗಲಿ ಬರ್ತೀರಿ ಅಕ್ಲೇನು ಚೂರು ಕುಲ್ಲವನ್ನ ವ್ಯವಸ್ಥೆ ಮಲ್ಪಲೆ ಪ್ಲೀಸ್ ಪಿದೇದಕ್ಲೇನು ಬತ್ತಿನಕ್ಲೇನು ಒಂಚೂರು ಕುಲ್ಲವನ್ನ ವ್ಯವಸ್ಥೆನ ನಮ್ಮ ವಾಲಂಟಿಯರ್ಸ್ ನೋಡಿ ಮತ್ತೆ ಎಡ್ಡೆ ಬಣ್ಣದ ವಿನಂತಿ ಇತ್ತ ಪ್ರಭಾ ಬಂಗೇರು ಸಚಿನ್ ಪಂಡ್ಯರು ಇಲ್ಲೇ ಇಲ್ಲಬಹುದು ಕೆಲಸ ಬಂದಿರೇಟು ನಮ್ಮ ಸಂಜೀವ್ ಬಾಲನ ಒಟ್ಟಿಗೂ ಸಂಜೀವ್ ಬಾಲನ ಇಡೀ ದೊಂಬಿಲಿನ ತಿರುಗಿದರು ಆರ್ನ ಒಟ್ಟಿಗೂ ಪ್ರಭಾ ಬಂಗೇರು ತಿರುಗದು ಬಿಲ್ಲವ ಮಹಿಳಾ ವಿಭಾಗವನ್ನು ಗಟ್ಟಿ ಮಲ್ಪನ ಹೊಂದಿದ್ದಾರೆ ಬಂದ ಪ್ರಭಾ ಬಂಗೇರು ಮೂಲೆ ಹತ್ತು ಅವಳು 15 ವರ್ಷ ಉಪ ಕಾರ್ಯಾಧ್ಯಕ್ಷರಾದ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷರಾದ ಕೆಲಸ ಮಂದಿರ ಪಟ್ರೆ ಹೆಂಗ ಹೆಮ್ಮೆ ಹಾಕೊಂಡು 6 ಮಂದಿನ ಕೆಲಸ ಆ ಟೈಮ್ಡು
ದೊಂಬಿಲಿಡು ಕಾಂಟ್ಯಾಕ್ಟ್ ನಂಬರ್ ಇತ್ತಜಿ ಲ್ಯಾಂಡ್ಲೈನ್ ಇತ್ತದು ಆಂಡಲ ಲ್ಯಾಂಡ್ಲೈನ್ ಫೋನ್ ಮಾಡ್ತದ ಅಕಲಿಗೆ ಲ್ಯಾಂಡ್ಲೈನ್ ತೆಗಿದಿರಲ್ಲ ಅಕಲಿಗೆ ಇಲ್ಲ ಹೋದು ಯಶೋಸನ ಲೆತ್ತ ಮರ್ಪಿನ ಕೆಲಸನು ಪ್ರಭಾ ಬಗ್ಗೆ ಬಂದು ಮಲ್ದೇರು ಬಂದ್ರೆ ಏಕೆ ಹೆಮ್ಮೆ ಹಾಕೊಂಡು ಯಾನು ಹೆಚ್ಚ ಪಾತ್ರದ ಇತ್ತೆ ರೆಡಿ ಆಯ್ರು ಅಂಚೆ ಅದು ಏನು ರೆಡಿಮೆಂಟ್ಸ್ ಈ ಭಾಷಣ ಮುಗಿಪ ನಿಕ್ಲಿಗೆ ಮಾತಿರಗಿಲ್ಲ ಬಿಲೋವೇಶನ್ ಎಂಚಾತನು ಏನಾತನಂದು ಬೊಕ್ಕದ ಅವಲೇಟ್ ಈಗಲ್ಲ ಹಾನರರಿ ಜನರಲ್ ಸೆಕ್ರೆಟರಿ ಪಂಡ್ರೆ ಒಳ್ಳೇದು ಅಂಚೆ ಅದು ಅವೇನು ಪಂಪುಜಿ ಯಾನ್ ಇತ್ತೆ ಪಂಪಿನಿ ಬಿಲ್ಲೋವೇಶನ್ ಒಟ್ಟಿಗಿತ್ತದು ನಮ್ಮ ಮಾತಿರಲ್ಲ ಒಂದೇ ಪಂಪಿನ ಒಂದೇನು ಏನದು ಮಾತೆಲ್ಲ ಎಂಚಿನಲ್ಲ ಬೆಣ್ಣೆ ಬಿನ ಪ್ರಯತ್ನ ನಮ್ಮ ಮಾತೆಲ್ಲ ಒಂದೇ ಎನ್ನದು ನಮ್ಮ ಬಿಲ್ಲೋರಿ ಸೂಚನೆ ಕೆಲಸ ಮಾಡ್ಕೊಳ್ಳ ಪನ್ನೊಂದು ಎನ್ನರಟ್ಟು ಪಾತ್ರ ಮುಗಿಪ ಜೈ ಹಿಂದ್ ಜೈ ಮಹಾರಾಷ್ಟ್ರ ಜೈ ಕರ್ನಾಟಕ. ರವಿ ಸರ್ ಎಂದು 35 ವರ್ಷದ ಆಯ್ನ ಎಂಚ ಆತಲು ಏನ ಕಾರ್ಯಚಟುವಟಿಕೆ ಆತನು ಅವೇನೊಂದು ಸವಿಸ್ತಾರವಾದ ನಮ್ಮ ಎದುರು ದಿಯರು ಅವರಿಗೆ ನಾನು ಧನ್ಯವಾದನು ಸಮರ್ಪಣೆ ಮಲ್ತೊಂದು ನನ್ನ ಮಿತ್ತದ ರಡ್ಡು ಪಾತೆರನು ಶ್ರೀಯುತ ರವಿ ಪೂಜಾರ್ಲು ಪಾತೆರ್ಲೆ ಆರು ಮುಲ್ಪ ಬರೋಡು ಪಂದ್ಯ ಎರಡು ವಿನಂತಿ ಮಲ್ತೊಂದಲ್ಲಿ. ವೇದಿಕೆ ದಿನ ಗಣ್ಯರೇ ಇಂಜಿನಿ ಮೂಲ ಸೇರಿನ ಎನ್ನ ಮೋಕೆದ ಬಂಧು ಬಲಿಗೆಯರೇ ನಿಗಲಿಗೆ ಮಾತ್ರೆಗಳನ್ನ ಮೋಕೆದ ಸೋಯ್ತು ಇನಿ ನಮ್ಮ ಮೂಲು ಬಿಲ್ಲವರ ಯೂನಿವರ್ಸಿಟಿಯಿಂದ ಡೊಂಗ್ರಿ ಲೋಕಲ್ ಆಫೀಸ್ದ 35ನೇ ವಾರ್ಷಿಕೋತ್ಸವ ಆಚರಣೆ ಮಾಡ್ತಂದಿಲ್ಲ ಒಂದು ನಮಕ್ ಮಾತ್ರೆಗಳ ಬಾರಿ ಒಂದು ಖುಷಿದ ವಿಷಯ. ಈ ವಾರ್ಷಿಕೋತ್ಸವ ಪೊರ್ಲೂರು ನೆರವೇರು ಮಾಡಿದ್ದು ಯಾನ ಸುರುಕಾದು ಶ್ರೀ ಗಣೇಶ್ ದೇವರು ಬೊಕ್ಕ ಬ್ರಹ್ಮಶ್ರೀ ಗುರು ನಾರಾಯಣ ಸ್ವಾಮಿಯ ಪ್ರಾರ್ಥನೆ ಮಾಡ್ತಂದೆ ಆಂಡ ಇನ್ನಿತ್ತ ಈ ವಾರ್ಷಿಕೋತ್ಸವಡು ನಮ್ಮನ್ನ ಕುಡಂಜಿ ಗುರು ಆಯ್ನ ಆರು ಅನುಪಸ್ಥಿತಿ ನಂಗೆ ಮೂಲು ಎತ್ತು ತೋಜಿದುಂಟು ದಯಪಂಡ ನಮ್ಮ 25ನೇ ವರ್ಷದ ಸಿಲ್ವರ್ ಜೂಬಿಲಿದ ಆ ಒಂಜಿ ಫಂಕ್ಷನ್ ಆರು ನಮ್ಮನ್ನ ಒಟ್ಟಿಗೆ ಇದ್ದದು ಲವ ಕೇಳು ನಮಕ್ ಮಸ್ತ್ ಮಾರ್ಗದರ್ಶನ ಮಾಡ್ತೇವೆ ಆಂಡ ಆರ್ನೈನಿ ಆರಿನಿ ನಮ್ಮನ್ನೊಟ್ಟಿಗೆ ಇದ್ದೇರು ಅರಣ್ಯ ಯಾನ್ ಈ ಪೊಟ್ಟು ಮಸ್ತ್ ಸುಲಿಕೊಂಡಲ್ಲ ಅಂಚನೆ ಬೊಕ್ಕ ನನ್ನ ದುಂಬು ನಮ್ಮನ ಒಂಜಿ ರಡ್ಡು ಮಹನೀಯರಿಗೆ ಸನ್ಮಾನ ಅವರುಂಡು ಒಂಜಿನಾದು ನಮ್ಮನ ಉದ್ಯಮಿ ಶ್ರೀ ಲಕ್ಷ್ಮಣ್ ಪೂಜಾರಿ ಬೊಕ್ಕ ನಮ್ಮನ ಫೌಂಡರ್ ಮೆಂಬರ್ ಶ್ರೀ ಮಂಜಪ್ಪ ಪೂಜಾರಿ ಈ ಫಂಕ್ಷನ್ ಪೂರ್ವ ನೆರವೇರಡು ಅಂಚನೆ ನಮ್ಮನ ಈ ಲೋಕಲ್ ಆಫೀಸ್ ಡೊಂಬಲ್ದ ಲೋಕಲ್ ಆಫೀಸ್ ಇಂಚನೆ ಎಡ್ಡೆಡ್ಡ ಪ್ರೋಗ್ರಾಮ್ಗಳು ಕೊರತು ಮಲ್ಪನಂಚಿನ ಆ ಶಕ್ತಿನ ಆ ದೇವರ ಕರುಣಿಸೋಡು ಬಣದು ಎನ್ನ ರೆಡ್ಡ ಪಾತ್ರವನ್ನು ನಾನು ಮುಗಿಬೇಕು. ಥ್ಯಾಂಕ್ ಯು. ಶ್ರೀಯುತ ರವಿ ಪೂಜಾರು ಬಿಟ್ಟೆ ಪಾತೆರೇನು ನಮ್ಮ ಎದುರು ತೀಯರು ಇಂಕಲ್ಲ BY ಸುವರ್ಣರ ಅದನ್ನ ರಡ್ನೆ ಗುರು ಒಂದೇ ಯಾರು ನಂದುವೇರು ಇಂಕಲು ನನ್ನ ಮಿತ್ರಗಳ ಎಡ್ಡೆಡ್ಡ ಕಾರ್ಯಕ್ರಮವನ್ನು ಮಲ್ಪ ಪಂಪಿನ ಇಂಕಲೊಂದು ಭರವಸೆನ ಅರೆಗೆ ತೋರೋದಿಲ್ಲ. ಶ್ರೀಮತಿ ಪ್ರಭಾ ಬಂಗೇರ ರಡ್ಡು ಪಾತೆರೇನು ಇಂಕಲಟ್ಟು ಪಾತೆರದಲ್ಲರು ಬಂಧು ಬಾಂಧವರಿಗೆ ನಮ್ಮ 35 ವರ್ಷದ ವಾರ್ಷಿಕ ಶುಭೋತ್ಸವದ ಸಮಯವನ್ನು ನಾನು ಹೃದಯಪೂರ್ವಕ ನಮಸ್ಕಾರ ಮಾಡ್ತೀನಿ. ಭಾಷಣ ಮಲ್ಪುನ ಪೂರೆಲ್ಲ ಗೊತ್ತಿತ್ತಿನ ಪುಲೆ ಕಾದ 25ನೇ ವರ್ಷದ ಫಂಕ್ಷನ್ ಎಂಪುಲು ಬಂದ ಅಂಚೆಗೆ ಒಂದುಲ ಎಂಕಲ್ಲ ಭಾಗ್ಯ 35ನೇ ವರ್ಷದ ವಾರ್ಷಿಕೋತ್ಸವ ಎಂಕಲ್ಲ ಪಾಲದ ಟಿಕೆಟ್ ಬಂದು ಇದು ಬಂದ್ರೆ ಹೆಮ್ಮೆ ಒಂದು ಟೈಮು ಸಂಜೀವ ಪಾಲನ್ ಗೊತ್ತ ಯಶವಂತ್ ಸೋಯ್ಡರ್ ಅಂಡರ್ಗೆ ಬಿಲ್ಲವರ್ ಅಸೋಸಿಯೇಷನ್ ಕೆಲಸ ಮಲ್ದಿನ ಯಾನ್ ಆ ಟೈಮ್ ಡೊಂಬಿಲಿ ಲೋಕಲ್ ಪನ್ನದ
ಪೂರದಲ್ಲಿ ಎಡ್ಡ ಲೋಕಲ್ ಬಂದು ಪುದರಿ ಕಣತು ಡೆಂಗು ಕೆಲಸ ಮಾಡಿದ ಅಂಡ ಅದೊಂದು ತೆಗಲ ದೀವೊಂದು ಪೋಂದ್ರೆ ನಮ್ಮ ಅಮ್ಮಯ್ಯ ಸುಭಾಷ್ ಪಾಲನ್ ಅವನಿಗೆ ಗರ್ವದ ವಿಷಯ ಮಸ್ತ್ ಖುಷಿ ಆಪು ಇಂಕ್ ಆಯ್ನ ಕೆಲಸ ಕಾರ್ಯ ತುನಗ ಬಲೆ ಇಂಕ್ ಮಸ್ತ್ ಬರ್ರೆ ಸಾಧ್ಯ ಆಪುಜಿ ಅಂಡಲ जो डोंबिलिग पूरा ईद ಒಗ್ಗಟ್ಟಿಡ ನಿಕಲು ಮಲ್ಕೊಂಡು ಹೋಗುತ್ತನಿಕ ಮಸ್ತ್ ಖುಷಿ ಪಣ್ಣಕ ಮಸ್ತ್ ಖುಷಿ ಆಪು ಈ ಸಭೆಲ ಅಂಚನೆ 10 ವರ್ಷದ ಪಕ್ಕ ಒಂದು ಆಯ್ನ ಸಭೆ 25 ವರ್ಷದ ಪಕ್ಕ ನಮ್ಮ ಪೂರಗಳ ಒಟ್ಟುಗಾದ ಕೆಲಸ ಮಾಡ್ತಾರೆ ಡೊಂಬಿಲಿದ ಲೋಕಲ್ದ जो ಕ್ರೆಡಿಟ್ ಉಂಟು ಏಪುಗಳ ಪೋರ ಬಲ್ಲಿ ಅಂಚನೆ ಮಹಿಳಾ ವಿಭಾಗ ಲೇಡೀಸ್ ಅದಕ್ಕೆ ಭಂಗ ಇತ್ತು ಅಂಡ್ ಇತ್ತ ಲೇಡೀಸ್ ಮಸ್ತ್ ಜನ ಕೆಲಸ ಮಾಡ್ತಾರೆ ಅವಳ ಒಂದು ಖುಷಿತ ವಿಷಯನೇ ಪಟ್ಟದೆಲ್ಲ ರೆಂಡು ಪಾತ್ರೆದೊಂದು ಮುಗಿತ್ತು ಈಗೆಲ್ಲ ಗೌರವ ಕಾರ್ಯದರ್ಶಿಯವರಿಗೆ ಎರಡು ಪಾತ್ರ ನಮಸ್ಕಾರ ಮಾತೇನು ನಮ್ಮಂತೆ ಅವರಿಗೆ ಅನ್ನಲ್ಲ ಕಮಿಟಿ ಒಂದು ಡಿಸಿಷನ್ ಮಾಡಿದ್ವಿ ಎಷ್ಟೇ ಪಾತ್ರೆಯನ್ನು ಮುಚ್ಚಿ ಬಂದು ಪಂಡಿನೇ ಬಂತೀವಿ ಸೆಕ್ರೆಟರಿ ಒಂದು ಎಲೆಕ್ಟ್ರಾನಿಕ್ ಗೊತ್ತಿಲ್ಲ ಕೆಲಸ ಈ ಸಮಾಜದಲ್ಲಿ 35 ವರ್ಷ ಗುರುನಾರಾಯಣ ಆಶೀರ್ವಾದಗಳು ಯಾನೇ ಭಾರಿ ಅನ್ಕೊಂಡು ಕೆಲಸ ನನಗೂಲ ಮಾಡ್ಕೊ ಅಂತೇನೆ ಕೂಡಲೇ ಕೆಲಸ ಮಾಡ್ಕೊಳ್ಳೋಣ ಯಾಕಂದ್ರೆ ನೀವು ಮಾಡ್ಬೇಕತ್ತೆ ನಮ್ಮದು ಮನುಷ್ಯ ಬಂದಾಗ ಕಲ್ತು ಬರ್ತಿದ್ವಿ ಕಲ್ಪನೆ ಇತ್ತು ಅಂಚಾದಪ್ಪನಾಗ ನಮ್ಮಲ್ಲಿ ತಲೆ ಕಟ್ಟೇರಿ ಬಟ್ಟಿ ಪಂಡಿದರು ಸಾಕಿನ ಕಡಿತೀನಿ ನನ್ನ ಮೆಟ್ಟೆಯಲ್ಲಿ ಶ್ರೀದಾಸಿದ್ದರು ಆಯ್ಕೆ ಜಬರ್ದಸ್ತಿಗೆ ಬರ್ತೀವಿ ಅವಿಡಕ್ಕ ಒಂದು ಆಂಡ ಭಕ್ತಿ ಪಕ್ಕ ಬೆರಿಸಾಯ ಕೊಂಡೆಗಳು ವಸಂತ ಸುವರ್ಣ ದಿವಂಗತ ಯಶವಂತ ಸುವರ್ಣ ದಿವಂಗತ ಸಂಜೀವ ಪಾಲ ಮಾತೆರಡು ಹೆಚ್ಚ ಪಂಡ ಸಂಜೀವ ಪಾಲನ್ನು ಒಂದು ಕೆಲಸ ಮಾಡ್ತಾರೆ ಒಂದು ಶಿಸ್ತು ಒಂದು ಖರ್ಚು ಇವೇನೊಂದು ಕಲ್ಪದರಿಂದ ಅಂದ ಏನಕ್ಕೆ ಕಾಲದಿಂದ ನಾನು ಮಾಡ್ಕೊಂಡಿದ್ದೆ ಬರೀ ಕಪ್ಪೆ ಪಣ್ಣ ನಾವು ಒಟ್ಟಾರೆ ಖರ್ಚು ಮಾಡ್ತೀವಿ ಮುಂದೆ ಅಂತೆ ನನ್ನ ಸೆಕೆಂಡ್ ಥರ್ಡ್ ಫೋರ್ತು CL ಕಕ್ಕೆ ಆಗ್ಲಂತೇನೆ 2-3 ಖರ್ಚು ಮಾಡ್ಕೊಂಡು ನನ್ನ ಕೆಲಸ ಇರ್ತಾರೆ ಏನೇ ಒಂದು ಆ ನಮ್ಮದೊಂದು ಅಂತ್ಯದ ಪಡೆದ ಡೊಂಬಲಿನಲ್ಲಿ ಕೊಂಡೋಡಿ ಕೆಲಸ ಮಾಡ್ಬೇಕಾಗ್ತದೆ ಇನ್ನಿತ್ತು ಡೊಂಬಲಿನಲ್ಲಿ ಕೊಟ್ಟಿನ ಒಂದು ಮರ್ಯಾದೆ ಇಂದಿನ ಡೊಂಬಲಿ ತಲೆ ಕಚೇರಿದಾಗಲು ಬರ್ತನೆಲ್ಲ ಕೊಟ್ಟು ನೀವು ರೆಸ್ಪೆಕ್ಟ್ ನಾಡು ಬಣ್ಣ ನನ್ನ ನೀವು 25 ಒಂದನೇ ಕ್ಲಾಸ್ ಅದು 15ನೇ ಕ್ಲಾಸ್ ಮಕ್ಕಳ ಎಜುಕೇಷನ್ ಕಾಸು ಕಮ್ಮಿಗೆ ಒಂದು 2 ಲಕ್ಷ ರೂಪಾಯಿ ಕೊಟ್ಟು ಗುರು ಜಯಂತಿ ಗುರು ಪೂರ್ಣಿಮಾ ಶನಿ ಪೂಜಾ ಒಂದು ಪೂರ ಮಾಡ್ಕೊಂಡು ನನ್ನ ಒಂದು ಖರ್ಚು ದಾನಿನಲ್ಲಿ ಕೊಡೊಂದು ಇತ್ತೆ ಮದುವೆ ನನ್ನ ನಮ್ಮ ಅಧ್ಯಕ್ಷರು ಸುಭಾಷ್ ಪಾಲನ್ ఆయన ನೇತೃತ್ವದಲ್ಲಿ ಊರಲ್ಲಿ ಪಡೆದ ನಮ್ಮ ಸಹಾಯ ಮಧ್ಯದ ಕೂಡಲೇ ಕೆಲಸ ಮಾಡ್ಕೊಂಡು ಅಂಚೆನೆ ನನಗೂ ಕೆಲಸ ಮುಖ್ಯ ಮಾಡಿದ್ದೆ ನನಗೆ ಆಶೀರ್ವಾದ ಕೊಡೊಂದು ಇಂಟರ್ನೆಟ್ ಪಾತ್ರೆ ಕೊಡಲಿಕ್ಕೆ ಮಾತಾಡಿದ 2 ನಿಮಿಷ ಪಾತ್ರೆ ಕೊರಪಿನ ಎಂಕಲ್ಲ ಕರ್ತವ್ಯ ಅಂಚಾದ ದೇವರಾಜ್ ಪೂಜಾರಲ್ಲ ಎಂಕಲ್ಲ ಒಂಜಿ ಹಿರಿಯ ಸದಸ್ಯರು ಆರೆಗೆ ಒಂದ ಸ್ವರ ಪೋತುನು ಆಂಡಲ ಅರ್ನ ಒಂಜಿ ಎಡ್ಡೆ ಅನಿಸಿಕೆ ನಾರು ನಡೆದಿಯರು ಅರಿಗಲ ಧನ್ಯವಾದ ಪನಂದು ಎಂಕಲ ಇನಿ ಪ್ರಾರ್ಥನೆ ಮಲ್ತುಕೊರ್ನ ಶ್ರೀಯುತ ಜಗದೀಶ್ ನಿಟ್ಟೆ ಭತ್ತದ ಒಂಜಿ ಪುಷ್ಪ ಗೌರವನು ಕಾರ್ಯಾಧ್ಯಕ್ಷರಿಡ ಸ್ವೀಕಾರ ಮಲ್ಪಡು ಬಂದೆ ಏನಂದುಲೆ ಧನ್ಯವಾದ.
ಇನ್ನಿತ ಸಭಾಧ್ಯಕ್ಷತೆ ಸಚಿನ್ ಅಣ್ಣ ಪನ್ನೆ ಅಂಡ್ ಪಾತೇರಿ ಬಂದು ಪಕ್ಕದ ಒಂದು ಎರಡು ಪಾತೇರ ಪನ್ನೋಡು ಬಂದ್ರೆ ಜಯ ಮಹಾರಾಷ್ಟ್ರ ಜಯ ಪನ್ಕನೆ ಇನ್ನೊಂದು ಇತ್ತು ಅದಕ್ಕೆ ಪನ್ನೋಡು ಹಾಕೊಂಡು ಬೈದಿನ ಪುರ ಇಂಕಲ್ಲನೆ ಮೆಗ್ಗೆ ಪಲೆಯನಾಗ ಪುರ ಪಕ್ಕ ನೀವು ಸೇರಿದಿನ ಪುರ ಮೆಗ್ಗೆ ಪಲೆಯನ್ನು ಪಲ್ದಿ ಸ್ವಾಗತ ಮಾಡ್ತಿದ್ದು ಇನ್ನೊಂದು ರಟ್ಟೆ ಪಾತೇರ ಬಂದು ಆತೆ ದೊಂಬಿದ್ದ ವಿಷಯಗಳಿದೆ ಇಂಥ ಪುರ ಪನಿಯದ ಹೇಗೆ ಪಂಡ ಕಿನ್ನಡಿ ಚಿತ್ತೇರ್ಬೋದು ಹೇಗೆ ಪೂರ ಗೊತ್ತಿತ್ತಿಲ್ಲ ನೀಟೆ ಬಂದ ಈ ರೀತಿ ಕೇಳ್ತದೆ 28 ಲೋಕಲ್ ಆಫೀಸರು ಒಂದು 35 ವರ್ಷ ಇಂಕಲ ಡೊಂಬಿಲಿಡು ರಟ್ಟು ಬಂದ ಆತಿ ಇತ್ತಮುತ್ತ ಅವು ಇಂಕಲ ಶಕ್ತಿ ಒಂದು ಡೊಂಬಿಲ್ದ 35 ವರ್ಷ ಇತ್ತಮುತ್ತ ಇಂಕಲ ರಟ್ಟು ಜನ ಇಂಕಲ ಕಮಿಟಿ ರಟ್ಟು ಧನ್ಯವಾದ ಬಂದು ಇತ್ತಮುತ್ತ ಪಾತ್ರ ಮರ ಬೈದಿಜಿ ದುಂಬುಲ ಅಂಚಪುರ ಬರ್ರೆ ಬಲ್ಲಿ ಅವೊಂದು ಶಕ್ತಿ ಓಡು ಅದಕ್ಕೆ ಕಾರಣ ಉಂಡು ಕಮಿಟಿ ಮೆಂಬರ್ ಫೌಂಡರ್ ಮೆಂಬರ್ ಇನ್ನಿಕ್ಲ ಇಂಕಲ್ ಒಟ್ಟು ಕೆಲಸ ಮಾಡ್ಕೊಂಡಿಲ್ಲ ಆಗನ ಆಶೀರ್ವಾದ ಆಗನ ಒಂದು ಪೂರ ಒಪ್ಪನಾಗ ಇಂಕಲ ಒಂದು ಡೊಂಬೆ ಲೋಕಲ್ ಆಫೀಸ್ ಒಂದು ಅಲ್ಲಿ ಸಾಧನೆ ಇಜ್ಜಿ ಪಕ್ಕ ಒಂದು ಡೊಂಬಲಿ ಪಂಡ ಒಂದು ನಮ್ಮ ಮಿನಿತುರ ನಾಡು ಬಿಲ್ಲೇವರ್ ಬಂದತ್ತು ಪೂರ ಜಾತಿದಾಗ ಒಂದು ಮೆಗ್ಗೆ ಪಲ್ಯಕ್ಕೆ ಒಪ್ಪನ ಡೊಂಬೆಡ್ ಅವು ಏಕಲೇ ಒಂದು ಭಾರಿ ಖುಷಿ ಹಾಕೊಂಡು ಅಲ್ಲಿ ಬಿಲ್ಲೇವರ್ ಬಂದತ್ತು ಪೂರ ಇಂಕಲ ಮಸ್ತ್ ಸಂಘ ಸಂಸ್ಥೆ ರೈಟ್ ತೂಣ ಪೂರ ಮೆಗ್ಗೆ ಪಲ್ಯ ದೇವಾಡಿಗೆ ಒಪ್ಪಾಡು ಶೆಟ್ಟಿ ಒಪ್ಪಾಡು ಬಣ್ಸ್ ಒಪ್ಪಾಡು ಏರ್ಲು ಒಪ್ಪಾಡು ಒಂದು ಮೆಗ್ಗೆ ಪಲ್ಯ ಕೆಲಸ ಮಾಡ್ಕೊಂಡು ಇಂಕಲ ಡೊಂಬೆಲಿ ಮಸ್ತ್ ಸಾಂಸ್ಕೃತಿಕ ಒಂದು ಶಹರ ಇಂಕಲ ಒಂದು ಡೊಂಬಲಿ ಈ ಬಂದು ಏನಾರಂటే ಪಾತೇರ ಜೈ ಜಯ ಮಹಾರಾಷ್ಟ್ರ ಜಯ ಕರ್ನಾಟಕ ಅಂಡ పొర్లుడు రెండు పాతేరను అర్పండేరి అని అరెಗೆ ధన్యవాದ ಮತ್ತೊಂದು ಈ ಸಭಾಧ್ಯಕ್ಷತೆಯನ್ನು ವಹಿಸೊಂದಿನ ಶ್ರೀ ಚಂದ್ರಾಸ್ ಪಾಲನ್ ಮೇರೆಗೆ ಧನ್ಯವಾದ ಮತ್ತೊಂದು ಒಂಜೆ ವಾಕ್ಯಡು ಮಾತಾ ಗಣ್ಯರಿಗೆ ಧನ್ಯವಾದ ಸಮರ್ಪಣೆ ಮತ್ತೊಂದು ನನ್ನ ವಿದ್ಯೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಪೋವಂದುಲ್ಲ ಆಯ್ತಾ ಒಂದೇನು ವಯಸ್ಸೊಂದಿನ ಶ್ರೀಯುತ ಚಿನ್ಮನ್ ಸಾಯನ್ ಬಗಾರ್ನ ಬಳಗದಗಳು ಬದ್ಧದವೇನು ನೆರವೇರಿಸಲು ಪದ್ಯಾದಿಗಳ ವಿನಂತಿ ಬಂದೊಂದಿಲ್ಲ मंत्री महोदय माननीय श्री बीडब्ल्यूडी मिनिस्टर रवींद्र चव्हाण साहेब आलेले त्यांना मी विनंती करतो की व्यासपीठावरती येऊन आमचा सत्कार स्वीकार करावा म्हणून बिल्लावर असोसिएशन मुंबईच्या प्रति कार्यक्रमात रविदादांचा सपोर्ट आम्हाला खूप राहिलेला आहे त्यासोबतच आम्हाला प्रत्येक कार्यक्रमात तुम्ही करा मी तुमच्या सोबत आहे हे सांगणारे मंत्री महोदयांना पण आम्ही मनपूर्वक स्वागत करतोय त्यांचा गौरव करण्यासाठी मी चंद्रास पालन आणि सचिन पुजारी त्यासोबत धीरज पुजारींना विनंती करतो की त्यांना व्यासपीठावरती सत्कार करावा म्हणून डोंबिवलीवरती झालेल्या अनेक डेव्हलपमेंट मध्ये रविदादांनी खूप काम केलेले त्यासोबत आपल्या तुलूक करणाऱ्या संघामध्ये त्यांनी पण खूप आम्हाला मदत केली त्यासोबत सपोर्ट पण केलाय म्हणून त्यांना पण आज या ठिकाणी मी धन्यवाद करतोय तसेच रविदादा दोन शब्द आमच्यासाठी सब लोगों को विनती है सब लोगों ने दोनों हाथ उठाकर घोषणा देनी है बोलो भारत माता की हाथ जो उठाएंगे तो अच्छा लगेगा भारत माता की वंदे वंदे बिल्ला एसोसिएशन और मेरा मुझे लगता है सुभाष जी के पिताजी के उस वक्त से कस्तूरी दादा में यहाँ पर ऑफिस है मैं पार्टी कार्यालय जाता था गुरुवार और शुक्रवार कौन सा भी दिन था कि उस दिन में गुरुवार के दिन में रिटर्न आते वक्त सुभाष अनंता इन सब लोगों के साथ में हम उस ऑफिस में जाया करते थे एक बहुत अलग से नाता आप लोगों के साथ में बहुत सालों से बना पड़ा है और आप लोगों का जो सहकार्य होता है डोंबिवली के डेवलपमेंट में और पूरे समाज के डेवलपमेंट में जिस तरीके से आप लोगों ने बहुत अलग अलग तरीके से अपना योगदान दिया है मैं आप सभी लोगों को ये आपका 35वां एनुअल फंक्शन है
इस फंक्शन के लिए बहुत बहुत शुभकामनाएं देता हूँ। आपका ये कार्यक्रम बहुत लंबे समय तक चलने वाला है। मैं एक टीवी की जाहिरात की तरह इंटरप्शन की तरह मैं आपके यहाँ पे बीच में ही आया हूँ। मैं आप सभी का इसके लिए भी बहुत बहुत आपकी दिलगिरी व्यक्त करता हूँ। धन्यवाद। जय हिंद, जय भारत। बोलते हैं प्यार रहता है आदमी के लिए, वो एक्चुअली कोई रवि सर या रवि साहब कोई बोलता नहीं, रविंद्र जी साहब भी नहीं बोलते, कोई रवि दादा बोलते हैं। मतलब वो एक दादा का एक अफेक्शन हमारा मिला है, इसलिए कि आज कम से कम 15-20 साल से भले पोस्ट में है, फिर भी आज जो डेवलपमेंट हो गया, अपने डोंबोली कहाँ था आज कहाँ पहुँचा है। आज लोग सब यूट्यूब में इसमें उसमें सब कभी डोंबोली का फोटो भेजते, वीडियो भेजते, हम लोग को भी यकीन नहीं होता है कि हमारा डोंबोली शहर है करके। आज इतना अपना डोंबोली पहुँच गया है, उसके एक कारण है हमारा रवि दादा करके। रवि दादा मुझे याद है अभी युवा मोर्चा से चालू किए थे, उस टाइम में हम लोग उसका ऑफिस में आके बैठते थे। आज भले महामंत्री मंत्री हो गए, अपने यहाँ पे राज्य के मंत्री हो गए, फिर भी रवि दादा का जो पहचान है, जो उनका जो लोगों का रिस्पेक्ट है, वो अभी तक उन्होंने ऐसे रखा है। ये उनका बड़ापन है। इतना ही बोलता हूँ रवि दादा, आप हमारे सब पूरा कम्युनिटी, आज दिवाकर सर है, राजू भंडारी सर है, हमारा सब पूरा साउथ इंडियन कमेटी आपका मनपूर्वक आभार है। आपने इस बार हमारे रतन पुजारी को एक अपॉर्चुनिटी दिया है, उनका प्रेसिडेंट बना के। बहुत अच्छा कार्य करता है सर। मैं आपको अभी बोलता हूँ, रतन पुजारी बिना किसी एक्सपेक्टेशन से, मतलब मेरे को कुछ मिलने वाला है ये काम से या फंक्शन में कुछ इनकम मिलने वाला है, मुझे कुछ पोस्ट मिलने वाला करके नहीं करता है। बहुत अच्छा कार्यकर्ता आपने अपॉइंट किया है मिस्टर रतन पुजारी, उनको भी मैं हार्दिक शुभेच्छा देता हूँ सर आपके तरफ से। उनको इतना बोल के मेरा तरफ ये करता हूँ। थैंक यू। तसेच आपल्यासोबत नंदूर भरत साहेब पण आहेत, कल्याण डिस्ट्रिक्ट सेक्रेटरी हे पण आलेले, त्यांचं पण व्यासपीठावरती स्वागत करतोय। त्यांना सत्कार करायला श्री सुभाष पालन त्यासोबत सचिन पुजारी हे व्यासपीठावरती येऊन त्यांना सत्कार करावा म्हणून मी विनंती करतो। अशावेळी माननीय रतन पुजारी निर्ला ಜೊತೆಯವರನ್ನು ವಿನಂತಿ ಮಾಡುತ್ತಿಲ್ಲ। ಬಿಜೆಪಿ ಸಂಸದ ಡೊಂಬಿಲಿಂದ ಹೊಸ ಅಧ್ಯಕ್ಷೆ ಆಯ್ಕೆ ಆಗಿನ ರತನ್ ಪೂಜಾರಿ ನಮ್ಮ ಸಮಾಜದ ಹಲವು ಎಂಟ ಕೆಲಸಗಳಿಗೆ ಒಟ್ಟುಗಾದುಲ್ಲೇನೆ, ಪ್ರತಿ ಕೆಲಸಗಳ ಸಪೋರ್ಟ್ ಮಾಡ್ತಂದುಲ್ಲೇನೆ। नमस्कार। और ये समाज के लिए, युवा समाज के लिए मेरी बहुत बहुत शुभकामनाएं। धन्यवाद। ಅಂಚನೆ ನಮ್ಮ ಯಾವಲ ಪಂಪ ಡೊಂಕೋಲಿ ಬಂದ ಜನನಿ ಮಿನಿ ಮಂಗಳೂರು ಮಿನಿ ತುಳುನಾಡು ಬಂಪುರ ಚಿತ್ರದಲ್ಲಿ ಜಾಗಿಗೆ ಖಂಡಿತವಾದ ಈ ಜಾಗದಲ್ಲಿ ನಮ್ಮ ಮಾತೆಲ್ಲ ಮೆಕ್ಕೆ ಬಲಲೆಕ್ಕಡ ಉಪುರ ಚಿತ್ರ ಒಂಜಿ ಕೊಡ್ತು ಆ ಹೊರತು ನಮ್ಮನ ಐದು ದಿನಗಳು ನಮ್ಮನ ವಿಜ್ಞಾನದ ವೈದ್ಯರ ಚಿತ್ರ ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಇಂದ್ರಾಣಿ ದಿವಾಕರ್ ಶೆಟ್ಟಿ ಜಯಮಂತದ ಮಿತಾ ಚಾವಡಿ ಬರೋಣ ವಿನಂತಿ ಮಾಡುತ್ತದೆ। ಅಂಚನೆ ಸನ್ಮಾನ್ಯ ಶ್ರೀಯುತ ರಾಜೀವ್ ಭಂಡಾರ್ಲು, ಅಂಚನೆ ಸನ್ಮಾನ್ಯ ಶ್ರೀಯುತ ಹರೀಶ್ ಶೆಟ್ಟಿ ಗೌರವಾಧ್ಯಕ್ಷರು ಜಗದಮ್ಮ ಮಂದಿರ ದಯಮಾಡಿ ಮಿತಾ ಚಾವಡಿ ಬಂದಿದೆ ಸಂಸದ ಅಧ್ಯಕ್ಷರು ಕಾರ್ಯದರ್ಶಿಗಳು ಅಂಚನೆ ಗೌರವಾಧ್ಯಕ್ಷರ ಮಾನದಿಗೆ ಸ್ವೀಕಾರ ಮಾಡಿಕೊಳ್ಳಲು ವಿನಂತಿ ಮಾಡುತ್ತದೆ। ಆತ್ಮೀಯರ ಸನ್ಮಾನ್ಯ ಶ್ರೀಯುತ ಇಂದ್ರಾಣಿ ಡಾಕ್ಟರ್ ದಿವಾಕರ್ ಶೆಟ್ಟರ್ನ ಬಗ್ಗೆ ಪರಿಚಯ ಮಾಡೋದು ಅಗತ್ಯ ಹೆಚ್ಚಿದೆ। ಆಗಿನ ಜಾಗಿಂದ ಡೊಂಬುಲಿ ಡಾಪಿನ ಚಿತ್ರ ಪ್ರತಿ ಒಂದು ಫಂಕ್ಷನ್ ಇದ್ದ ಸಪೋರ್ಟ್ ಸಹಾಯ ನಿರಂತರವಾದುಂಡು ಅವು ಸಮಾಜ ಸೇವೆಗಳಾವಾಡು, ಪ್ರತಿಯೊಂದು ಕಾರ್ಯಕ್ರಮಗಳಾವಾಡು, ಪ್ರತಿಯೊಂದು ಕೆಲಸಗಳಾವಾಡು ಜ್ಞಾನ ಉಲ್ಲಂಘಿಗಳು ಮತ್ತೊಂದು ಬೋಲೆ ಬಂದ್ಕೊಂಡ ಚಿತ್ರದ ಪಾತ್ರ ಬಂದಿದ್ದಾರೆ ಇಂದ್ರಾಣಿ ಡಾಕ್ಟರ್ ದಿವಾಕರ್ ಶೆಟ್ಟರ್ ಅವರಿಗೆಲ್ಲ ವಂದನೆ। ಅಂಚನೆ ನಮ್ಮೊಟ್ಟು ರಣಜಿ ಸಮಾಜ ಸೇವಕರಾದ ಸನ್ಮಾನ್ಯ ಶ್ರೀಯುತ ರಾಜೀವ್ ಭಂಡಾರಿ ಅವರಿಗೆಲ್ಲ ಮತ್ತೊಮ್ಮೆ ಮಾನದಿಗೆ ವಿನಂತಿ ಮತ್ತೊಂದಿಲ್ಲ। ಹೋಟೆಲ್ ಉದ್ಯಮಿ ಅಂಚನೆ
ಮಲ್ಲ ಸಮಾಜ ಸೇವಕರು ಸನ್ಮಾನ್ಯ ಶ್ರೀ ರಾಜೀವ್ ಭಂಡಾರಿ ಅರೆಗ್ಲ ಬಂದಾರೆ. ಅಂಜನೆ ಜಗದಂಬ ಮಂದಿರದ ಗೌರವಾಧ್ಯಕ್ಷರು ಸನ್ಮಾನ್ಯ ಶ್ರೀ ಹರೀಶ್ ಶೆಟ್ಟಿ ಅರೆಗ್ಲ ಮತದಾರ ಮಾನದಿಗೆ ಮಾತಾಡೋದಿಲ್ಲ. ದೊಂಬೆಲಿಗೆ ಬಾರಿ ಬುಧನಿಂದಿನ ಚಿಂತನ ಕ್ಷೇತ್ರ ಪರಿಸರ ಶ್ರೀ ಜಗದಂಬ ದೇವಸ್ಥಾನದ ಗೌರವಾಧ್ಯಕ್ಷರು ಸಮಾಜ ಸೇವಕರು ಹೋಟೆಲ್ ಉದ್ಯಮಿ ಸನ್ಮಾನ್ಯ ಶ್ರೀಯುತ ಹರೀಶ್ ಶೆಟ್ಟಿಗೆ ಅರ್ಪಣೆ ಮಾಡುವ ಗೌರವ. ಧನ್ಯವಾದ. ಶ್ರೀಯುತ ದೇವೇಂದ್ರ ಬಂಗೇರ ಕುಮಾರ್ ಚಿಂತನ ಚಾವಡದ ಮಾನದಿಗೆ ಆತ್ಮೀಯರ ಬಿಲ್ಲವರ ಅಸೋಸಿಯೇಷನ್ ಬಾರಿ ನೇರವಾದ ಚಿತ್ರ ಸಮಾಜ ದೀಪಿನ ದೇವೇಂದ್ರ ಬಂಗೇರಲ್ಲಿ ಹೋಟೆಲ್ ಉದ್ಯಮಿ ಅಂಚನೆ ಸಮಾಜ ಸೇವಕರು ಅರ್ಪಣೆ ಮಾಡುವ ಗೌರವ. ಅಂಚನೆ ಸನ್ಮಾನ್ಯ ಶ್ರೀಯುತ ಜಯ ಪೂಜಾರಿಗೆ ಅಂಚನೆ ಸನ್ಮಾನ್ಯ ಶ್ರೀಯುತ ಜಯ ಪೂಜಾರಿಗೆ ಮತದಾನದ ಮಾನದಿಗೆ. ಬಿಲ್ಲವರ ಅಸೋಸಿಯೇಷನ್ ಮುಂಬೈ ಒಂದ ಜೊತೆ ಕಾರ್ಯದರ್ಶಿ ಅದುಪುನ ಜಯ ಪೂಜಾರ್ಲು ಎಂಗಲ ಪ್ರತಿಯೊಂದು ಕೆಲಸವುಳ್ಳ ನಿರಂತರವಾದ ಇದ್ದುದು ಮಾನ ಕಾರ್ಯಕ್ರಮಗಳ ಸಪೋರ್ಟ್ ಮಾಡುವ ಚಿತ್ರ ಜಯ ಪೂಜಾರ್ಲಿಗೆ ವೇದಿಕೆದ ಮಾನದಿಗೆ. ಅಂಚನೆ ವೇದಿಕೆ ಬರವಲ್ಲ ಗಣ್ಯರು ಅನಾಥ ಕಾರ್ಯಕ್ರಮವಾಗಿದ್ದು ಮಾತಾಡಿದ ಒತ್ತೇರ್ತಿ ಇದರಲ್ಲಿ ದಿವಾಕರ್ ಶೆಟ್ಟಿ ಎರಡು ಮಾತಾಡುತ್ತಿದ್ದಾರೆ. ನಮಸ್ಕಾರ. ಇನಿ ಬಾರಿ ಖುಷಿಯಾಗುಂಟು ಬಿಲ್ಲವರ ಅಸೋಸಿಯೇಷನ್ ದೊಂಬಿಲಿದ ಸ್ಥಳೀಯ ಸಮಿತಿ 35ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಂಡು ಪಂಡ ಮುಂದು ಕಾಲಿ ಆ ಸಮಿತಿಗೆ ಹತ್ತು ನಮ್ಮ ದೊಂಬಿಲಿದಗಳಿಗೆ ಮಸ್ತ್ ಒಂದು ಖುಷಿದ ವಿಷಯ. ಯಾನು ಪ್ರಥಮವಾದ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ ನೆಲೆ ತಂದು ಒಂಜೇ ಜಾತಿ ಒಂಜೇ ಧರ್ಮ ಒಂಜೆ ಮಲ್ಲ ಸಂದೇಶ ಇಡೀ ಲೋಕಕ್ಕೆ ಕೊಡ್ತಿದ್ದಾರೆ. ದೊಂಬಿನ ವ್ಯಾಪಾರ ಮಾಡ್ತೀನಿ ದೊಂಬಿಂದ ಇಲ್ಲಿ ತುಳು ಕನ್ನಡಿಗರು ಒಗ್ಗಟ್ಟು ಇಲ್ಲಿ ಬಾಂಬೆ ಹೋಗೋದಕ್ಕೆ ಒಂದು ಮಸ್ತ್ ಖುಷಿದ ವಿಷಯ. ಇಂಚಿನ ಒಂದು 35 ವರ್ಷ ಈ ಸ್ಥಳೀಯ ಸಮಿತಿ ಗವಟ ನೆಟ್ಟು ಮಸ್ತ್ ಜನ ಬಂದಿಪ್ಪೇರು ಅದು ಸುಲಭ ಆಫೀಸ್ ಮಾತು ಸಂಘದ ಮಸ್ತ್ ಪ್ರೋತ್ಸಾಹ ಲೆಪ್ಪು ಅಂಡ ಯಾನು ಕೆಲವು ವರ್ಷ నుంచి ನಮ್ಮ ದೇವಸ್ಥಾನಕ್ಕೆ ನೋಡಿಸಿ ಯಾನು ಮಸ್ತ್ ಒಂದು ನಿಕಟವಾದ ಸಂಬಂಧ ಜೀವನಕ್ಕೆ ಯಾಕಂದ್ರೆ ಯಾನು ಕರ್ನಾಟಕ ಸಂಘದ ಕಾರ್ಯದರ್ಶಿ ಆಗಿದ್ದೆ ಅವಳು ಲವ್ಯನೇ ಬರ್ತೀರಿ ಇತ್ಯಾದ ಸುಭಾಷಣೆ ಬರ್ತಿವಾಗ ನೆತ್ತಪುರ ಒಂದು ಒಳ್ಳೆ ಚೇಂಜ್ ಆಗಿದೆ. ಯಾಕಂದ್ರೆ ಈ ರೀತಿ ಕಾರ್ಯಕ್ರಮ ಅವನು ಸ್ಥಳೀಯ ಸಮಿತಿಯಲ್ಲಿ ಇವಾಗ ಪ್ರತಿ ವರೆಯಿಂದ ಒಟ್ಟು ಪಾಡ್ದು ನೆಟ್ಟಿನ ಆ ವರಿ ಅಂತಿದ್ದ ಸಚಿನ್ ಅಂತಿದ್ದು ಒಂದು ಸೆಕ್ರೆಟರಿ ತೆಗಿದ್ದಾರೆ. ಆ ಮಸ್ತ್ ಆಕ್ಟಿವ್ ಸಚಿನ್ ಖಾಲಿ ಒಂದು ಸಂಸ್ಥೆ ಇರ್ತಾರೆ ಪ್ರತಿಯೊಂದು ಸಂಸ್ಥೆ ಇರೋದೇ ಅಂತೆ ಚಿನ್ಮಯನ ಚಿಂತನೆ ಮಾತು ಜನ ಮಾತ ಕುದರ್ಬಂಡ ಮಾತ ಏನ ಸಹೋದರ ಸಮಾನ ಆಗಲಿ ಮಾತೇ ಅಲ್ಲ. ಯಾಕಂದ್ರೆ ಹೆಂಗ್ ಒಂದು ಮಸ್ತ್ ಒಳ್ಳೆ ಒಡನಾಟೋಡಲ್ಲ ಯಾನು ಈಗ ಏನೇನು ಅಂತೆ ಮಸ್ತ್ ಎರಡೆರಡು ಪ್ರೋಗ್ರಾಮ್ ಅನ್ನು ಜೋಕಲ್ ಕಲ್ಚರಲ್ ಪ್ರೋಗ್ರಾಮ್ ಅಂತಿದೆಯಾ ಭಾರಿ ವಿಷಯ ಆಗುತ್ತೆ ಅಂಚೆ ಅದು ಹೆಚ್ಚಿನ ಪಾತ್ರೆ ಹೋಗುದಿ ಯಾನ ದೇವರ ನಡಂಬೆ ಸಂಘ ಸಂಸ್ಥೆ ಪ್ರತಿ ವರೆಗೂ ನೋಡು ನಮ್ಮ ಸಂಘ ಜೀವಿಯಾದೇ ಬದುಕೋಡು ಹುಟ್ಟುದಂತೇನೆ ಕೈಯೇ ಬಗ್ಗೆ ಏನ ನಮ್ಮ ಸಮಾಜ ಮಾತ್ರ ನಮ್ಗೆ ಗೌರವ ನಮ್ಮ ನೆನಪು ಇಬ್ಬರ ಇನ್ಸಿಡೆಂಟ್ ಉಳಿಪಿಟ್ಟು ಒಂದು ಇನ್ಸಿಡೆಂಟ್ ಅನ್ನ ಮಾತಾಡಿ ಗೊತ್ತಿಪ್ಪು ಒಂದು ಈಗ ತೂಬುರ್ದು ಕಡನೆ ಬಿಡೋದು ಇವೆಲ್ಲ ಅವ್ರು ಇಟ್ಟಿದೆ ನೋಡಿ ಆಟ ರಟ್ಟು ದಿನ ತುಂಬು ಬುಡದಿ ಅನ್ನೋ ವಿಡಿಯೋದಾಗ ನ್ಯೂಸ್ ತೆಗೆದು ಬೆಸ್ಸಲ್ಲಿ ಕೊಟ್ಟಿರ್ತೇವೆ. ಮನುಷ್ಯ ಇಂಚೆ ಬದುಕೊಡಿಗೆ ತೀರು ಹೋಗ್ಬೇಕ ನಮ್ಮ ಶತ್ರುನ ಗುಲ್ಪುನಂತೆ ಅವ್ರು ಬಂದು ಅವ್ರು ಪ್ರತಿಯೊಬ್ಬರು ಇಂದ ಕೇಳೊಂದು ಅವ್ರು ನಿಜವಾದ ಬಾರಿಯಲ್ಲಿ ಮಲ್ಲ ಪಾತ್ಯಾರ ದಯಪಟ್ಟ ನಮ್ಮ ಏನು ಮಲ್ಪುವ ಸಮಾಜಗಳು ಅವೇನು ಸಮಾಜ ಪ್ರತಿಯೊಂದನ್ನು ಗುರ್ತವಂತಂದರು ಸುಭಾಷಣ್ಣ ಇವ್ರನ್ನ ಟೀಮ್ ಬಾಲಿಯಲ್ಲಿ ಪೊರ್ಗಳು ಬೇರೆ ಮೊದಲ ನಮ್ಮ ಮೂಲ ಜಗ್ಗೆ ಬರೆಯಂತೆ ಒಟ್ಟಿಗೆ ಕೂಡ ನಮ್ಮ ಪ್ರತಿಯೊಂದಕ್ಕೆ ನಮ್ಮ ಸಹಕಾರಗಳು ವ್ಯಾಪಾರ ಉಂಟು. ಇದೇ ಮಾತಾಡ್ತೆ ಇನ್ನ ಟೀಮ್ಗಳು ನನ್ನ ಅಭಿನಂದನೆ ಸಲ್ಲಿಸೋದು ಇಂಥ ಈ ಕಾರ್ಯಕ್ರಮ ಹೆಂಗೆ ಕೊಂಚ ಬೇರೆ ಕಾರ್ಯಕ್ರಮ ಹೋಗೋಣ ನಾನು ತುಂಬೆ ಪಂಚಾಯತ್ ಸುಭಾಷಣ ನಾನು 10 ವರ್ಷ ಬಂದೆ ಐತೆ ಮತ್ತೇಳು ನಿಗನ ಈ ಒಂದು ಸಂತೋಷಗಳು ಪಾಲ್ಗೊಳ್ಳಲು ಹೆಂಗೆ ಅವಕಾಶ ಬಂತು ಗೊತ್ತಾ ಈಗ ಮಾತಾಡ ಯಾನು ಬ್ರಹ್ಮಶ್ರೀ ನಾರಾಯಣ ಗುರುಕನ್ನ ಆಶೀರ್ವಾದ ಇರುತ್ತದೆ ಕೈ ಜೋಡಿದು ಯಾರು ನಮಸ್ಕಾರ ಮಾಡ್ತಾರೆ. ಥ್ಯಾಂಕ್ ಯು. ಒಂದರ ದಿವಾಕರ್ ಕ್ಷೇತ್ರ ಅಂಚನೆ ವೇದಿಕೆ ಎತ್ತಿನ ಮಾತಾ ಗಣ್ಯರಿಗೆ ಕೃತಜ್ಞತೆ ಅರ್ಪಣೆ ಮಾಡ್ತಂದಲ್ಲ ಅಂಚನೆ ನನ್ನ ತುಂಬುದು
ಒಕ್ಕೂಟ ರಕ್ಷಣಾ ಸಲಹೆ ರಿತೇಶ್ ಪೂಜಾರನ್ನ ನಿರೂಪಣೆದೊಟ್ಟಿಗೆ ಕನಕದುಂಬುದ ಸಾಂಸ್ಕೃತಿಕ ಕಾರ್ಯಕ್ರಮ ಆದ್ಮೇಲೆ ಒಂದು ಜೋರಾಗಿನ ಕೈ ತಾಕಿಡಿ ಕನಕದುಂಬುದ ಸಾಂಸ್ಕೃತಿಕ ಕಾರ್ಯಕ್ರಮ